ವಿಶ್ವದ ಉತ್ಕೃಷ್ಟ ಕಾರು ತಯಾರಿಕಾ ಸಂಸ್ಥೆಯ ಹುಂಡೈ ಹೊಸ ವಿನ್ಯಾಸ ಕ್ರೇಟಾ 2018 ಮಾರುಕಟ್ಟೆಗೆ ಪರಿಚಯಿಸಿದೆ. ಉಡುಪಿಯ ನಿಟ್ಟೂರಿನ ಹುಂಡೈ ಮೋಟಾರ್ ಇಂಡಿಯಾ ಲಿಮಿಟೆಡ್ನ ಅಧಿಕೃತ ಡೀಲರ್ ಮತ್ತು ಸರ್ವಿಸ್ ಸೆಂಟರ್ ಆದ ಕಂಚನಾ ಹುಂಡೈನಲ್ಲಿ ನ್ಯೂ 2018 ಕ್ರೇಟಾ ಕಾರ್ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಲಾಯಿತು. ಈ ಬಗೆಗಿನ ಒಂದು ವರದಿ ಇಲ್ಲಿದೆ. ವಿಶ್ವದ ಉತ್ಕೃಷ್ಟ ಕಾರು ತಯಾರಿಕಾ ಸಂಸ್ಥೆಯಾದ ಹುಂಡೈ ಹೊಸ ವಿನ್ಯಾಸ ಕ್ರೇಟಾ 2018 ಮಾರುಕಟ್ಟೆಗೆ ಪರಿಚಯಿಸಿದೆ. ಉಡುಪಿಯ ನಿಟ್ಟೂರಿನ ಹುಂಡೈ ಮೋಟಾರ್ ಇಂಡಿಯಾ ಲಿಮಿಟೆಡ್ನ ಅಧಿಕೃತ ಡೀಲರ್ ಮತ್ತು ಸರ್ವಿಸ್ ಸೆಂಟರ್ ಆದ ಕಾಂಚನ್ ಹುಂಡೈನಲ್ಲಿ ನ್ಯೂ 2018 ಕ್ರೇಟಾ ಕಾರು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಲಾಯಿತು. ಕಾಂಚನ ಸಮೂಹ ಸಂಸ್ಥೆಯ ಆಡಳಿತ ನಿರ್ದೇಶಕರಾದ ಪ್ರಸಾದ್ ರಾಜ್ ಕಾಂಚನ್ ಮತ್ತು ದಿ ಮಣಿಪಾಲ್ ಗ್ರೂಪ್ನ ಆಡಳಿತ ನಿರ್ದೇಶಕರಾದ ಗೌತಮ್ ಪೈ ಅವರು ಈ ನೂತನ ಕಾರನ್ನ ಮಾರುಕಟ್ಟೆಗೆ ವಿದ್ಯುಕ್ತವಾಗಿ ಬಿಡುಗಡೆ ಮಾಡಿದರು. ಈ ಸಂದರ್ಭ ಮಾತನಾಡಿದ ಗೌತಮ್ ಪೈ, ಕಾರು ಉತ್ಪಾದನಾ ಸಂಸ್ಥೆಯಲ್ಲೂ ಹುಂಡೈ 2ನೇ ಸ್ಥಾನದಲ್ಲಿದೆ. ಕಳೆದ ಬಾರಿ ಕ್ರೇಟಾ 4 ಲಕ್ಷಕ್ಕೂ ಹೆಚ್ಚು ಕಾರು ಮಾರಾಟವಾಗಿದ್ದು ಕ್ರೇಟಾಕ್ಕೆ ನೀಡಿದ ಜನಮನ್ನಣೆಯಾಗಿದೆ. ಉಡುಪಿಯ ಕಾಂಚನ್ ಹುಂಡೈ ಸಂಸ್ಥೆ ಗ್ರಾಹಕರೊಂದಿಗೆ ಉತ್ತಮ ಸ್ಪಂದನೆಯೂ ಸಿಗ್ತಾ ಇದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬಾ ಸಂತೋಷವಾಗಿದೆ ಎಂದಿದ್ದಾರೆ. He's always been so dynamic and always enterprising, so I happily accepted to be here. Hyundai has really done amazing in India over the last few years. I think it's an amazing feat as an organization what they've done in such a short time, being the second place in India. And I think in the last year it's been so exciting to see the pace at which the whole technology in automobiles have progressed. And if you see the features which once upon a time used to be extremely in high-end vehicles is today coming as basic table stake in the vehicles. And if you look at the technology, what is to come, I think that's going to be even more exciting. Last month I was with some major automobile companies who are working on latest automation, especially in driving experience and autonomous driving. And their dream is in the next 15 years, most or almost all cars will be 100% autonomous, and people who take a driving license will do it only for a hobby. Like once upon a time, how we used to ride horses, and today horse riding is for a hobby. But those it was for transportation. Okay, I'm the owner of Creta Elizabeth from 2006 model as well as 2017 Tucson. So I used comparatively, I have got experience in Tucson 2017 as well as Creta for 2016. So both the car is having a very good grip, road grip as well as smooth riding, and of course definitely the Creta is giving a very good mileage compared to other cars. I have been experienced for last 1.5 years. It's really been a very good car. I can say Creta is the best for Indian road and for the mileage. Of course, the Tucson is having a automatic, is a comfortable car, and it is a very good car. And I feel compared to the segment, the top end car of Tucson, Tucson is the best
also the Creta. ನ್ಯೂ 2008 ಕ್ರೇಟಾ ಸಂಪೂರ್ಣ ಡಿಜಿಟಲೀಕರಣ ಆಗಿದ್ದು ಹ್ಯಾಂಡ್ ವಾಚ್ ನಲ್ಲಿ ಕಾರನ್ನ ಸ್ಟ್ಯಾಂಡ್ ಮಾಡುವ ಅತ್ಯಾಧುನಿಕ ವ್ಯವಸ್ಥೆಯನ್ನು ಒಳಗೊಂಡಿದೆ. ಪ್ರಾಜೆಕ್ಟರ್ ಹೆಡ್ ಲ್ಯಾಂಪ್, ಸ್ಮಾರ್ಟ್ ಎಲೆಕ್ಟ್ರಿವ್ ಅಂಡ್ ಗ್ರೂಪ್ ನ 6 ವೇ ಪವರ್, ಡ್ರೈವರ್ ಸೀಟ್ ಮುಂತಾದ ಅತ್ಯಾಧುನಿಕ ಡಿಜಿಟಲೀಕರಣದ ವ್ಯವಸ್ಥೆನ ಹೊಂದಿದ್ದು ಇದು ಕ್ರೇಟಾದಲ್ಲಿ ಪ್ರಥಮವಾಗಿದೆ. 2006ರಿಂದ ಕಾಂಚನ್ ಹುಂಡೈ ಸಮಸ್ತ ಗ್ರಾಹಕರಿಗೆ ಉತ್ತಮವಾದ ಸೇವೆಯನ್ನ ನೀಡ್ತಾ ಬಂದಿದೆ. ಕರಾವಳಿಯ ಭಾಗದಲ್ಲಿ ಜನರ ಸಹಕಾರ ಉತ್ತಮ ರೀತಿಯಲ್ಲಿ ಬರ್ತಾ ಇದೆ. ಗ್ರಾಹಕರ ಅನುಕೂಲಕ್ಕಾಗಿ ವರ್ಷಕ್ಕೆ 3 ಬಾರಿ ಉಚಿತ ಚೆಕ್ಅಪ್ ಕ್ಯಾಂಪ್ಗಳನ್ನು ಆಯೋಜಿಸಲಾಗಿದೆ. ಮಾರಾಟದ ಬಳಿಕವೂ ಗ್ರಾಹಕರ ಬಗ್ಗೆ ಕಾಳಜಿಯನ್ನು ವಹಿಸುವುದೇ ಹುಂಡೈ ಸಂಸ್ಥೆಯ ವಿಶೇಷವಾಗಿದೆ. ಕಾಂಚನ ಹುಂಡೈಯಿಂದ ಹುಂಡೈ ಕ್ರೇಟಾವನ್ನು ಉಡುಪಿ ಮಾರುಕಟ್ಟೆಗೆ ಇವತ್ತು ನಾವು ಲಾಂಚ್ ಮಾಡಿದ್ದೇವೆ. ನಾವು ಕ್ರೇಟಾ ಈಗ ಹುಂಡೈದು ಎಕ್ಸಿಸ್ಟಿಂಗ್ ಮಾಡೆಲ್ ಆಗಿದೆ. ಇದನ್ನು ಅಪ್ಗ್ರೇಡ್ ಮಾಡಿ ಈಗ ಪ್ರೆಸೆಂಟ್ ಟೆಕ್ನಾಲಜಿಯಲ್ಲಿ ಪುನಃ ಇದನ್ನೆಲ್ಲ ಇನ್ಕ್ಲೂಡ್ ಮಾಡಿ ಮಾರ್ಕೆಟಿಗೆ ಹುಂಡೈ ಮೋಟರ್ ಕಂಪನಿ ಅವರು ಮಾರ್ಕೆಟಿಗೆ ಈಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದನ್ನು ನಮ್ಮ ಮಣಿಪಾಲ್ ಮೀಡಿಯಾ ನೆಟ್ವರ್ಕ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಶ್ರೀಯುತ ಗೌತಮ್ ಪೈ ಅವರು ಉಡುಪಿಯ ಮಾರ್ಕೆಟಿಗೆ ಇವತ್ತು ಲಾಂಚ್ ಮಾಡಿದ್ದಾರೆ. ಈ ಕ್ರೇಟಾದಲ್ಲಿ ಹೊಸ ಫೀಚರ್ ಏನಂದರೆ, ಇದರಲ್ಲಿ ಈಗ ನಮ್ಮದು ಎಲ್ಲ ಡಿಜಿಟಲೈಸೇಷನ್ ಆಗೋದ್ರಿಂದ ಈ ಕ್ರೇಟಾದಲ್ಲಿ ಕೂಡ ಇದರ ಆಪರೇಷನ್ ಸಿಸ್ಟಮ್ ಎಲ್ಲ ಡಿಜಿಟಲೈಸೇಷನ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ತಮ್ಮ ವಾಚಲ್ಲಿ ಕಾರನ್ನು ಕಂಟ್ರೋಲ್ ಮಾಡ್ಬೋದು. ಇಂಥ ಒಂದು ಫೆಸಿಲಿಟಿಯನ್ನು ಹುಂಡೈ ಮೋಟರ್ ಇಂಡಿಯಾದವರು ತಮ್ಮ ಗ್ರಾಹಕರಿಗೆ ಕೊಟ್ಟಿದ್ದಾರೆ. ಕ್ರೇಟಾ ಈಗಾಗಲೇ ಸಾಧಾರಣ ನಮ್ಮ ಭಾರತ ದೇಶದಲ್ಲಿ 4 ಲಕ್ಷ ಕಾರನ್ನು ಸೇಲ್ ಆಗಿದೆ. ಉಡುಪಿಯಲ್ಲಿ ಕೂಡ ಒಳ್ಳೆ ರೀತಿಯ ಸಾಧಾರಣ ಬುಕ್ಕಿಂಗಲ್ಲಿ ಕ್ರೇಟಾ ಸೇಲ್ ಆಗ್ತಾ ಇದೆ. ಸ್ಪರ್ಧಾತ್ಮಕ ಯುಗದಲ್ಲಿ ಗ್ರಾಹಕರ ಹೆಚ್ಚಿನ ಬೇಡಿಕೆಯನ್ನು ಪೂರೈಸಲು ಹೊಸ ವಿನ್ಯಾಸದ ಕ್ರೇಟಾ ಮಾರುಕಟ್ಟೆಯಲ್ಲಿ ಬಿಡುಗಡೆಯಾಗಿದೆ. ಕಳೆದ ಬಾರಿ ಕ್ರೇಟಾ ಬಿಡುಗಡೆಗೊಂಡು ಹಾಟ್ ಕೇಕ್ನಂತೆ ಮಾರಾಟವಾಗಿರುವುದು ಗಮನಿಸಬೇಕಾದ ವಿಷಯವಾಗಿದೆ. ದಿವಾಕರ್ ಹಿರೇಡ್ಕ, ಸ್ಪಂದನಾ ನ್ಯೂಸ್, ಉಡುಪಿ.